ಆಶ್ವಾಸನೆ ಮುಖಾಂತರ ಈ ಸರ್ಕಾರ ಬಂದಿದೆ. ಆಗ ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ, ಆಗ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿದ್ದ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ 5 ಉಡುಗೊರೆಗಳ ಬಗ್ಗೆ, ಉಚಿತ ಯೋಜನೆಗಳ ಬಗ್ಗೆ ಕರೆಯನ್ನ ಕೊಡ್ತಾ ಉಚಿತವಾಗಿರ್ತಕ್ಕಂಥ ವಿದ್ಯುತ್ 200 ಯೂನಿಟ್ ಸರ್ಕಾರ ಬಂದು 24 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಉಲ್ಲೇಖಗಳನ್ನು ಮಾಡಿದ್ರು. ಪ್ರತಿ ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ, ನಿರುದ್ಯೋಗ ಯುವಕರಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಈ ಸರ್ಕಾರ ಕೊಟ್ಟಿತ್ತು. ಕಾಂಗ್ರೆಸ್ ಪಾರ್ಟಿ ಕೊಟ್ಟಿತ್ತು. ಇವತ್ತು 24 ಗಂಟೆ ಬಿಟ್ಟು 20 ದಿವಸ ಕಳೆದರೂ ಯಾವುದೇ ಯೋಜನೆಗಳ ಬಗ್ಗೆ ಸರಿಯಾಗಿರ್ತಕ್ಕಂತಹ ಮಾತುಗಳು ಬರ್ತಾ ಇಲ್ಲ. ಉಚಿತ ಉಡುಗೊರೆಗಳ ಆದೇಶವನ್ನು ಮಾಡಿದರೆ ಯಾವಾಗದಿಂದ ಕೊಡ್ತೇವೆ ಅನ್ನುವಂಥದ್ದಕ್ಕೂ ಉಲ್ಲೇಖಗಳಿಲ್ಲ. ಇದರ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಈ ಸರ್ಕಾರ ಬಂದಿದೆ. ಅವತ್ತು ಭಾಷಣದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಉಚಿತವಾಗಿರುವಂತದ್ದು ಕೇವಲ ಬಡವರಿಗೆ ಮಾತ್ರ ಅಲ್ಲ, ನನ್ನನ್ನೂ ಸೇರಿಸಿ, ಸಿದ್ದರಾಮಯ್ಯನನ್ನೂ ಸೇರಿಸಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಉಚಿತ ವಿದ್ಯುತ್ ಬಗ್ಗೆ ಹೇಳಿದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನಿನಗೂ ಬರುತ್ತೆ, ನಿನಗೂ ಬರುತ್ತೆ, ನಿನಗೂ ಬರುತ್ತೆ ಅಂತ ಹೇಳಿದ್ರು. ಮಹಿಳೆಯರಿಗೆ 2,000 ರೂಪಾಯಿ ಕೊಡ್ತೀವಿ ಹೇಳಿದಾಗ ಆ ಸಭೆಯಲ್ಲಿ ಹೇಳ್ತಕ್ಕಂಥ ಒಬ್ಬರ ಹೆಸರನ್ನು ಹೇಳಿ ನಿನ್ನ ಹೆಂಡತಿಗೂ ಬರ್ತದೆ ಅಂತ ಹೇಳಿದ್ದಾರೆ. ಹೇಳಿದ್ರೆ ಆಗ ಮಾನದಂಡಗಳು ಯಾವುದೇ ಇರಲಿಲ್ಲ. ಈ ರಾಜ್ಯದ ಪ್ರತಿಯೊಬ್ಬನಿಗೂ ಉಚಿತವಾಗಿರ್ತಕ್ಕಂಥ ವಿದ್ಯುತ್, ಪ್ರತಿಯೊಂದು ಮಹಿಳೆಯರಿಗೂ 2,000 ರೂಪಾಯಿ, ಪ್ರತಿಯೊಬ್ಬ ನಿರುದ್ಯೋಗ ಯುವಕನಿಗೂ 3,000 ರೂಪಾಯಿ, ಮತ್ತು ಬಸ್ಸಲ್ಲಿ ಓಡಾಡುವವರಿಗೆ ಉಚಿತವಾಗಿರ್ತಕ್ಕಂಥ ಧರ್ಮಸ್ಥಳ ಹೋಗ್ಲಿ, ಸುಬ್ರಹ್ಮಣ್ಯ ಹೋಗ್ಲಿ, ಮದುವೆಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಬೇಕಿದ್ರು ಉಚಿತವಾಗಿರ್ತಕ್ಕಂಥ ಮಹಿಳೆಯರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳುವಂಥದ್ದನ್ನ ಸಿದ್ದರಾಮಯ್ಯ ಹೇಳಿದರು. ಸಿದ್ದರಾಮಯ್ಯ ಆಗ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದ ನಾಯಕರು, ಇವತ್ತೊಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಇರತಕ್ಕಂಥ ಸ್ಥಾನದಲ್ಲಿ ಹೇಳಿದ್ದಾರೆ. ಇವತ್ತು ಇದು ಯಾವುದನ್ನು ಈಡೇರಿಸುವಲ್ಲಿ ವಿಫಲ ಆಗಿದೆ. ಜನ ಇವರ ಆಶ್ವಾಸನೆಗಳನ್ನು ನಂಬಿ ಮತವನ್ನು ಹಾಕಿದ್ದಾರೆ. ಇವತ್ತು ಮತದಾನ ಮಾಡಿರ್ತಕ್ಕಂಥ ಮತದಾರ ಬಿಲ್ ಕಟ್ಟಲಿಕ್ಕೆ ಬರ್ತಕ್ಕಂಥವರಲ್ಲಿ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮತದಾರನು ಸಮಸ್ಯೆ ಅನಿಸಿಕೊಂಡಿದ್ದಾನೆ, ನೌಕರರು ಸಮಸ್ಯೆ ಅನಿಸಿಕೊಂಡಿದ್ದಾರೆ. 16 ಕಡೆಗಳಲ್ಲಿ ನೌಕರರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾರೆ. ನನ್ನ ಜನ ಸರಿ ಇದ್ದಾರೆ, ಯಾಕಂದ್ರೆ ಉಚಿತ ಕೊಡಬಾರ್ದು, ಜನ ಬಿಲ್ ಕಟ್ಟಬಾರ್ದು ಅಂತ ನಾನು ಕರೆ ಕೊಡ್ತೀನಿ. ಯಾಕಂದ್ರೆ ಅವರೇ ಹೇಳಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಒಂದು 24 ಗಂಟೆಯಲ್ಲಿ ಕೊಡ್ತೀವಿ ಹೇಳಿದ್ದಾರೆ. ಇವತ್ತು 20 ದಿವಸ ಕಳೆದ್ರು ಇನ್ನೂ ಕೊಡದಿದ್ರೆ ಜನ ಆಕ್ರೋಶ ಆಗೋದು ಸಹಜವಾಗಿ. ಬಿಲ್ ಯಾವುದೇ ಜನ ಕಟ್ಟಬಾರದು.